ಕುಂದಾಪುರ ಶಾಸಕ ಗುರುರಾಜ್ ಗಂಟಿಹೊಳೆ ಅವರು ಕುಂದಾಪುರ ಠಾಣೆಯ ಮುಂದೆ ಪ್ರತಿಭಟನೆ ನಡೆಸಲು ಕಾರಣವಾದ ಘಟನೆಗೆ ಸಂಬಂಧಿಸಿ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಕುಮಾರ್ ಅವರು ಮಾಧ್ಯಮಗಳಿಗೆ ಸ್ಪಷ್ಟೀಕರಣ ನೀಡಿದ್ದಾರೆ. ಏಪ್ರಿಲ್ 8ರಂದು ಕುಂದಾಪುರ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅನೈತಿಕ ಪೊಲೀಸ್ಗಿರಿ ಪ್ರಕರಣ ನಡೆದಿದ್ದು, ಈ ಬಗ್ಗೆ ಏಪ್ರಿಲ್ 10ರಂದು ಪ್ರಕರಣ ದಾಖಲಾಗಿದೆ. ಶಿಕ್ಷಣ ಸಂಸ್ಥೆಯೊಂದರ ಒಂದೇ ತರಗತಿಯಲ್ಲಿ ಓದ್ತಾ ಇರುವ ಅಪ್ರಾಪ್ತ ವಯಸ್ಸಿನ 2 ಹುಡುಗರು ಮತ್ತು 2 ಹುಡುಗಿಯರು ಪರೀಕ್ಷೆ ಮುಗಿದ ಬಳಿಕ ಕುಂದಾಪುರದಿಂದ ಮಣಿಪಾಲಕ್ಕೆ ಬಂದು ಮಣಿಪಾಲದಿಂದ ವಾಪಸ್ ಬಸ್ಸಿನಲ್ಲಿ ಜೊತೆಯಾಗಿ ಪ್ರಯಾಣಿಸಿದ್ರು. ಇದನ್ನ ಅದೇ ಬಸ್ಸಿನಲ್ಲಿ ಹಿಂದೆ ಕುಳಿತು ಪ್ರಯಾಣಿಸ್ತಾ ಇದ್ದ ಓರ್ವ ಯುವಕ ಗಮನಿಸಿದ್ದಾನೆ. ಅಪ್ರಾಪ್ತರ ಪೈಕಿ ಓರ್ವ ಹುಡುಗ ಮತ್ತು ಓರ್ವ ಹುಡುಗಿ ಕುಂದಾಪುರದಲ್ಲಿ ಇಳಿದು ನಡೆದುಕೊಂಡು ಹೋಗ್ತಾ ಇದ್ದಾಗ ಬಸ್ಸಿನಲ್ಲಿ ಹಿಂದೆ ಕುಳಿತಿದ್ದ ಯುವಕ ಬಂದು ಅಪ್ರಾಪ್ತ ಹುಡುಗ ಮತ್ತು ಹುಡುಗಿಯನ್ನ ಉದ್ದೇಶಿಸಿ, ನೀವಿಬ್ಬರು ಬೇರೆ ಬೇರೆ ಧರ್ಮದವರು, ಯಾಕೆ ಜೊತೆಯಾಗಿ ಹೋಗ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾನೆ. ಜೊತೆಗೆ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾನೆ. ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಹಲ್ಲೆ ನಡೆಸಿದಂತಹ ಯುವಕನನ್ನ ಬಂಧಿಸಿ ಕ್ರಮ ಕೈಗೊಳ್ಳಲಾಗಿದೆ. ಆ ಬಳಿಕ ನಿನ್ನೆ ಆ ಅಪ್ರಾಪ್ತೆಯ ತಾಯಿ ಮತ್ತು ಕುಂದಾಪುರ ಶಾಸಕರು ಮತ್ತವರ ಬೆಂಬಲಿಗರು ಬಂದು ಅಪ್ರಾಪ್ತ ವಯಸ್ಸಿನ ಹುಡುಗನ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ದೂರು ನೀಡಿದ್ದಾರೆ. ಆದರೆ ಅಪ್ರಾಪ್ತ ವಯಸ್ಕರ ಮೇಲೆ ಕೇಸು ದಾಖಲಿಸಲು ಅವಕಾಶವಿಲ್ಲ ಅಂತ ಅವರಿಗೆ ಮನವರಿಕೆ ಮಾಡಲಾಗಿದೆ. ಆದರೂ ಅವರ ದೂರನ್ನು ಅರ್ಜಿಯಾಗಿ ಪರಿವರ್ತಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಲಾಗಿದೆ. ಆ ಬಳಿಕ ಶಾಸಕರು ಮತ್ತು ಬೆಂಬಲಿಗರು ಅಲ್ಲಿಂದ ಚದುರಿದ್ದಾರೆ. ಈ ಪ್ರಕರಣದಲ್ಲಿ ನೊಂದ 4 ಹುಡುಗರು ಅಪ್ರಾಪ್ತರಾಗಿದ್ದು, ಅವರ ಬಗ್ಗೆ ಗೌಪ್ಯತೆಯನ್ನು ಕಾಯ್ದುಕೊಂಡು ಬರಬೇಕಾಗಿದೆ ಅಂತ ಎಸ್ಪಿ ತಿಳಿಸಿದ್ದಾರೆ. ಇಬ್ಬರು ಜನ ಹುಡುಗಿಯರು ಮತ್ತು 2 ಹುಡುಗರು, ಅವರೆಲ್ಲ ಒಂದೇ ಕ್ಲಾಸ್ನಲ್ಲಿ ಓದೋರು, ಒಂದೇ ಶಾಲೆಯಲ್ಲಿ. ಅವರು ಎಕ್ಸಾಮ್ ಮುಗಿದ ಬಳಿಕ ಅವರು ಇಲ್ಲಿ ಮಣಿಪಾಲಕ್ಕೆ ಬಂದು ವಾಪಸ್ ಅವ್ರ ಸ್ವಂತ ಊರಿಗೆ ತೆರಳುವಾಗ ಅವರು ಗಾಡಿನಲ್ಲಿ ಬಸ್ನಲ್ಲಿ ಹೋಗ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಇಲ್ಲಿ ಹಿಂದೆ ಇದ್ದವರು ಅವರನ್ನು ನೋಟಿಸ್ ಮಾಡ್ತಾ ಇದ್ರು. ಅವರು ಒಂದು ಹುಡುಗ ಮತ್ತು ಒಂದು ಹುಡುಗಿ ಕೆಳಗೆ ಇಳಿದ ಮೇಲೆ ಇವನು ಹಿಂದೆ ಕೂತಿದ್ದವರು ಹೋಗಿ ಅವರಿಗೆ, ನೀವು ಇಬ್ಬರು ಬೇರೆ ಬೇರೆ ಧರ್ಮದವರು, ಏನಕ್ಕೆ ಜೊತೆ ಬರ್ತಾರೆ ಎಂದು ವಾರ್ನ್ ಮಾಡಿ ಅದರಲ್ಲಿ ಆ ಹುಡುಗನಿಗೆ, ಮೈನರ್ ಹುಡುಗನಿಗೆ ಅಸಾಲ್ಟ್ ಮಾಡಿರ್ತಾರೆ. ಇದರ ಸಲುವಾಗಿ ಈ ಪ್ರಕರಣ ದಾಖಲಾಗಿ ಯಾರು ಅಸಾಲ್ಟ್ ಮಾಡಿದ್ದಾರೆ ಅವರನ್ನು ಅರೆಸ್ಟ್ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಲಾಗಿದೆ. ಇದರ ವಿಷಯ ಸಂಬಂಧ ನಿನ್ನೆ ಹುಡುಗಿಯದು ತಾಯಿ ಮತ್ತು ಬೈಂದೂರು ಶಾಸಕರು ಮತ್ತು ಅವ್ರ ಫಾಲೋವರ್ಸು ಕುಂದಾಪುರ ಟೌನ್ ಪೊಲೀಸ್ ಸ್ಟೇಷನ್ಗೆ ಬಂದು ಇನ್ನೊಂದು ದೂರನ್ನು ಕೊಟ್ಟಿದ್ದಾರೆ. ಮೈನರ್ ಹುಡುಗರ ಮೇಲೆ ಕ್ರಮ ತಗೋಬೇಕು ಎಂದು. ಮೈನರ್ ಹುಡುಗರ ಮೇಲೆ FIR ಮಾಡಲಿಕ್ಕೆ ಯಾವುದೇ ಅವಕಾಶ ಇರುವುದಿಲ್ಲ ಮತ್ತು ಎಂದು ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಅವರು ಕೊಟ್ಟಿರುವ ದೂರನ್ನು ಅರ್ಜಿಯಾಗಿ ತಗೊಂಡು ಮತ್ತು ಮುಂದೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು ಎಂದು ಅವರಿಗೆ ಹೇಳಲಾಗಿದೆ. ತದನಂತರ ಅವರೆಲ್ಲರೂ ಡಿಸ್ಪಸ್ ಆಗಿದ್ದಾರೆ. ಈ ಕೇಸ್ನಲ್ಲಿ ಇರುವ 4 ಜನ ವಿಕ್ಟಿಮ್ಸು ಎಲ್ಲರೂ ಮೈನರ್ ಹುಡುಗರಿದ್ದಾರೆ. ಅವರದ್ದು ಐಡೆಂಟಿಟಿ ಡಿಸ್ಕ್ಲೋಸ್ ಮಾಡಬಾರದು. ಆದ್ದರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ್ದು ಆದೇಶ ಮತ್ತು IPCನಲ್ಲಿ ಇರುವ ಪ್ರಕಾರ ಎಲ್ಲರೂ ಆದೇಶವನ್ನು ಪಾಲನೆ ಮಾಡಬೇಕೆಂದು ಎಲ್ಲರಿಗೂ ತಿಳಿಸಲಾಗಿದೆ.